2 ಸಲ ಹೋಗಿ ಈಗ ಬರೀವೋ ಬರ್ತಿದ್ದಾರೆ 50 80 ಆದ್ರೂ ಇಲ್ಲ, ನೀನು ತಗೊಂಡದ್ದು ಹೆಚ್ಚಾಗಿದೆ ಮಗ, ಸಂದಾಯ ಮಾಡಿ ಬಾ ಅಂತ ಕಲಿಸಿದ್ದಾರೆ. ಇದನ್ನು ಯಾರು ಬಿಟ್ಟದ್ದು ಒಳಗೆ? ಇದು ಮನುಷ್ಯನ ಪ್ರಾಣಿಯ ಒಂದು ಅರ್ಥವಾಗುವುದಿಲ್ಲ. ಮನುಷ್ಯ ಯಾರ ನೀನು? ನಾನು ಕಾಡಿನ ವೀರಪ್ಪ. ಅವನಪ್ಪ ಯಾರು? ಅವನಪ್ಪ ಅಣ್ಣಪ್ಪ. ಅವನಪ್ಪ ಯಾರು? ಅವನಪ್ಪ ತಿಮ್ಮಪ್ಪ. ಅವನಪ್ಪ ಯಾರು? ಅವನಪ್ಪ ಕೊರಗಪ್ಪ. ಅವನಪ್ಪ ಯಾರು? ಅವನಪ್ಪ ಪೂವಪ್ಪ. ಅವನಪ್ಪ ಯಾರು? ಅವನಪ್ಪ ಆನೆಗುಡ್ಡೆ ಗಣಪ. ನೀನು ಇಲ್ಲಿ ಬರುವುದಕ್ಕೆ ಕಾರಣ ಏನಪ್ಪ? ಕೇಳಬೇಕು. ಕಾಡಿನ ಮೃಗಗಳ ಹಾಪಡಿಯಾಗಲಿ ಕೇಳಾಯ್ತು ಕೃಷಿಗಿಂದಿಲಿ ಬರೇ ಆ ಆ ಹಾವಳಿಯಾಗಲಿ ಕೇಳಾಯ್ತು ಕೃಷಿಗಿಂದಿಲಿ ಕೇಳಾಯ್ತು ಕೃಷಿಗಿಂದಿಲಿ ಬೇಡುವೆ ಬೇಟೆಯ ನಾಡುತ್ತನಮ್ಮ ಬೇಡುವೆ ಬೇಟೆಯ ನಾಡುತ್ತನಮ್ಮ ಕಾಪಾಡಲು ಬೇಕಿಂದಿಲಿ ಬಿಂದಿಲಿ ಕೇಳಾಯ್ತು ಕೃಷಿಗಿಂದಿಲಿ ಕೇಳಾಯ್ತು ಕೃಷಿಗಿಂದಿಲಿ. ನೀವು ಹೇಳಿದ್ರಲ್ಲ ಏನು ಅಂತ? ಪ್ರಪಂಚದಲ್ಲಿ ನೀವು ಸೋಮವಾರ ಆಗಬಾರ್ದು, ಮಂಗಳವಾರ ಆಗಬೇಕು ಅಲ್ಲ, ಸೋಮಾರಿಗಳಾಗಬಾರ್ದು. ಆಗಬಾರ್ದು, ದುಡಿದು ಉಣ್ಣಬೇಕು ಎನ್ನುವ ಹಾಗೆ. ನಮಗೆ ಕಾಡಿನ ಬದಿಯಲ್ಲಿ ಅಲ್ಲಿ ಜಾಗ ಕೊಟ್ಟಿದ್ದೀರಲ್ಲ ಉಳ್ಕೊಳ್ಳುವುದಕ್ಕೆ ಬೇಕಾಗಿ. ಉಳ್ಕೊಳ್ಳುವುದಕ್ಕೆ ಆ ಕಾಡಿನಲ್ಲಿರುವ ಜಾಗದಲ್ಲೂ ನಮಗೆ ನಿಲ್ಲಿಕ್ಕಾಗುವುದಿಲ್ಲ. ನಾಯರೆ ಏನಾಯ್ತು? ಅಷ್ಟು ಒಳ್ಳೆ ವ್ಯವಸ್ಥೆ ಮಾಡಿಕೊಟ್ಟಿದೆ, ಏನಾಯ್ತು? ವ್ಯವಸ್ಥೆ ಒಳ್ಳೆದುಂಟು, ಆದ್ರೆ ಕೂತ್ಕೊಳ್ಳಿಕ್ಕೆ ಆಗದಿದ್ರಿ ಅಂತ ಸಾಯಿತು. ನೀನು ಯಾವಾಗಲೂ ಹೇಳುವುದು ವ್ಯವಸ್ಥೆಯ ಬಗ್ಗೆ ಆಕ್ಷೇಪ ಮಾಡುವವರು. ಹೌದೌದು, ಯಾವುದಿಲ್ಲ ಇದು ಪರವಾಗಿಲ್ಲ, ವ್ಯವಸ್ಥೆ ಸರಿಯಾಗಬೇಕು. ವ್ಯವಸ್ಥೆಯ ಬಗ್ಗೆ ಆಕ್ಷೇಪ ಮಾಡಿ ಮಾಡಿ ಈಗ ನಮ್ಮ ವ್ಯವಸ್ಥೆಯೇ ಸರಿ ಇಲ್ಲ. ಅದೇ ಏನಾಯ್ತು ಅಂತ ನಾನು ಕೇಳು. ಕಾರಣ ಉಂಟು ರಾಯರೇ. ಏನಪ್ಪ ಅದು? ನೀವು ಹೇಳಿದ ಹಾಗೆ ಬೇರೆ ಬೇರೆ ಬೆಳೆಯನ್ನು ಮಾಡಿದೆ. ಮೊದಲಾಗಿ ನಾವು 4 ಜನ ಕೂತ್ಕೊಂಡು ಭಜನೆ ಮಾಡುವುದು ಅಂತ ತೀರ್ಮಾನ ಮಾಡಿದ್ವಿ. ಒಳ್ಳೆ ಯಾಕೆ ಹೇಳು? ಯಾರೇ ಆಗಲಿ ಬದುಕಿನಲ್ಲಿ ಮಾಡಿದಂತಹ ಪಾಪದ ಲೇಪವನ್ನು ಕಳೆಯುವುದಕ್ಕೆ ಅದೊಂದು ರೀತಿಯ ದಾರಿಯೂ ಹೌದು. ದೇವರ ಭಜನೆ ಮಾಡಬೇಕು. ದೇವರ ಭಜನೆ ಅಲ್ಲ, ಮತ್ತೆ ತರಕಾರಿ ಭಜನೆ. ಭಜನೆ 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 ಅಲ್ಲ, ಭಜನೆ ಅಲ್ಲ, ಭಜನೆ 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 ಮಾಡಿದರೆ ಆಮೇಲೆ ಹಾಗಲ್ಲಕಾಯಿ. ಮತ್ತೆ ಹೇಗೆ ಕಾಯಿ? ಹಾಗಲ್ಲಕಾಯಿ ಮತ್ತೆ ಹೇಗ? ಅದು ಪಲ್ಯಕ್ಕೆ ಆಗ್ತದೆ. ಹಾಗಲ್ಲಕಾಯಿ, ಹಾಗಲಕಾಯಿ. ಹೌದು, ಅದು ಮಾಡಿದೆ. ಆಮೇಲೆ ರಾಗಿ ಬಿತ್ತಿದ್ದಾರೆ. ರಾಗಿ ಒಳ್ಳೇದು. ಅಬ್ಬಾ,
ರಾಗಿ ಅವಸ್ಥೆ ಹೇಳಿ ಅದರಲ್ಲಿರುವಂತಹ ಪೌಷ್ಟಿಕಾಂಶ ಬೇರೆ ಯಾವುದ್ರಲ್ಲಿ ಉಂಟು? ಯಾವ ಪೌಷ್ಟಿಕತೆಗಂದ್ರೂ ನಮ್ಮಲ್ಲಿ ಪೌಷ್ಟಿಕತೆ ಹೆಚ್ಚುಂಟಲ್ಲ. ನೀನು ಮೊದಲು ಹೀಗಿದ್ದೀಯ. ಇಲ್ಲಪ್ಪ, ರಾಗಿ ತಿಂದು ತಿಂದು ನಿನ್ನ ಶರೀರ ನೋಡಿ ಹೀಗೆ ಹೇಗಿತ್ತು? ಮಾಂಸ ಕಂಡ ಎದ್ದು ಕಾಣುತ್ತೆ. ಈಗಲೂ ಕಂಡ ಉಂಟು ಒಂದೊಂದು ದಿಕ್ಕಿನಲ್ಲಿ. ಅಲ್ಲಲ್ಲಿ ಸ್ವಲ್ಪ ಹೊಂದಿಕೊಂಡು ಹಾಗೆ ರಾಯರೇ ರಾಗಿ ಬೆಳೆದು ಬೇರೆ 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 ಕೃಷಿ ಅಂತ ಹೇಳಿದ್ರೆ ಎಂತದು ಎಂತ ಹೇಳಿ ಪ್ರಯೋಜನ ಇಲ್ಲ. ಅಂದ್ರೆ ತೆಂಗು, ಕಂಗು, ಬಾಳೆ, ಅದು ಇದು ಎಲ್ಲದು ಮಾಡಿದ್ರು. ನೀನು ಕೈ ಹಾಕದ ಕೃಷಿ ಯಾವುದು? ಕೃಷಿಯೇ ಇಲ್ಲ. ಕಡೆಗೆ ಎಲ್ಲರೂ ಹೇಳಿದ್ರು, ಏನು? ಈ ಸಲ ನೀನೇನಾದ್ರೂ ಲಾಭ ಮಾಡುವುದಿದ್ರೆ ಬೆಂಡೆಕಾಯಿಯಲ್ಲಿ ಒಂದು ಪ್ರಯತ್ನ ಪಡುವಂತ. ಬೆಂಡೆಕಾಯಿ? ಹೌದಾ? ಅದರಲ್ಲಿ ಲಾಭ ಉಂಟು. ಲಾಭ ಉಂಟು ಅಂತ ಹೇಳಿದ್ರು. ಹೌದಾ? ಬೆಂಡೆಕಾಯಿ ಪ್ರಯತ್ನ ಪಟ್ಟೆ. ಏನಾಯ್ತು ನಿಮ್ಗೆ? ಆದ್ರೆ ಒಂದು ರಾಯ, ಏನಪ್ಪ? ನಮ್ಮ ಸುತ್ತಮುತ್ತ ಇರುವ ಎಲ್ಲಾ ಗದ್ದೆಯಲ್ಲಿ ಮಾಡಿದವರ ಬೆಂಡೆಕಾಯಿಯೂ ನೇರವಾಗುಂಟು. ನನ್ನ ಬೆಂಡೆಕಾಯಿ ಮುರುಟು. ಬಹುಶಃ ಗೊಬ್ಬರ ಕಡಿಮೆ ಆಗಿರ್ಬೇಕು. ಅದೇ ಗೊಬ್ಬರದ ಸಮಸ್ಯೆ ಆಗಿರ್ಬೇಕು. ನಾ ಮತ್ತೊಂದು ಉಪಾಯ ಮಾಡಿದೆ. ಏನು? ಆಚೆ ಮನೆಯಿಂದ 2 ಬೆಂಡೆಕಾಯಿ ತಂದೆ. ಅದು ನೇರವಾಗಿತ್ತು. ಅದನ್ನು ಇದರ ಬುಡದಲ್ಲಿ ಇಟ್ಟೆ. ಯಾಕಂದ್ರೆ ಇದು ನೇರವಾಗಿ ಹೋಗಿದೆಯಲ್ಲ, ಇದನ್ನು ನೋಡಿ ಆದ್ರೂ ಬೇರೆ ಬೆಂಡೆಕಾಯಿಗಳು ನೇರವಾಗಿ ಬೆಳೆಯುವುದೇ ಇಲ್ಲ. ತಲೆಗೆ ಕೊಡ್ಬೇಕು. ಮತ್ತೆ ನನ್ನದು ಹೇಳಿ ಪ್ರಯೋಜನ ಇಲ್ಲ. ಸರಿ ಆಯ್ತಾ? ಬೆಂಡೆಕಾಯಿ ಅವಸ್ಥೆಯು ಹಾಗೆ. ಏನಾಯ್ತು? ಬೆಳೆ ಒಳ್ಳೆ ಬೆಳೆ ಬಂತು. ಆಗ ಯಾರೋ ಹೇಳಿದ್ರು, ಈ ಸಲ ನೀನು ಇದನ್ನೆಲ್ಲ ಮಾಡಬೇಡ, ನೀನು ಈರುಳ್ಳಿ ಮಾಡಿದ್ರೆ ಮೇಲೆ ಬಿದ್ದಿ ಮಗ ಅಂತ. ಈರುಳ್ಳಿ ಆಗಾಗ ಬೆಲೆ ಹೆಚ್ಚಾಗುತ್ತಾ ಇದೆ. ಅಯ್ಯೋ ದೇವ, ಈರುಳ್ಳಿಯ ಬೆಲೆ ಇಲ್ಲಿಯವರೆಗೆ ಹೆಚ್ಚಾಯ್ತು ಅಂತ ಕೇಳಿದ್ರೆ ಮೊದಲು ಈರುಳ್ಳಿ ಕತ್ತರಿಸುವಾಗ ಕಣ್ಣಿನಲ್ಲಿ ನೀರು ಬರ್ತಾ ಇತ್ತು. ಈಗ ಕಣ್ಣಿನಲ್ಲಿ ಬಂದದ್ದು ನೀರಲ್ಲ, ಪನ್ನೀರು. ಆದ್ರೆ ಒಂದು ಈರುಳ್ಳಿ ಬೆಳೆದವನಿಗೆ ಮಾತ್ರ ಕೊಡುವ ಬೆಲೆ ಮಾತ್ರ ಕಡಿಮೆ. ಅದೇ ರಾಯ, ಆದ್ರೂ ನಮಗೂ ತೊಂದರೆ ಇಲ್ಲ, ಬೆಳೆ ಒಳ್ಳೇದು ಬಂತಲ್ಲ. ಹೌದು. ಈ ಸಲ ಹೇಗಾದ್ರೂ ಒಂದು ಮಳೆಗಾಲದಲ್ಲಿ ದುಡಿಯದೇ ತಿನ್ನಬೇಕು ಎನ್ನುವ ಹಾಗೆ ತೀರ್ಮಾನಿಸಿ ಎಲ್ಲ ಬೇಕಾದ ತರಕಾರಿ ಮಾಡಿದೆ. ಅದಕ್ಕೆ ಹೇಳೋದು, ಕೃಷಿಕ ದೇಶದ ಬೆನ್ನೆಲುಬು. ಎಂತದು ಬೆನ್ನೆಲುಬು? ಈಗ ಕೃಷಿಕನಿಗೆ ಬೆನ್ನೆಲುಬಿಲ್ಲ, ಇನ್ನು ಕೃಷಿಕ ದೇಶದ ಬೆನ್ನೆಲುಬು. ನಿಮ್ಮಂತವ್ರು ಬೇಕು. ಎಲ್ಲಿಗೆ ಬೇಕು? ದುಡಿಲಿಕ್ಕೆ ಜನ ಸಿಕ್ಕುವುದಿಲ್ಲ. ಇವನ ಬೆನ್ನ ಮೂಳು ಸವೆದು ಹೋಗಿದೆ. ರಾಯರೇ, ಆಮೇಲೆ ಹಾಗೆ ಬೇರೆ ಬೇರೆ ತರಕಾರಿಯನ್ನು ಮಾಡಿದ್ವಿ. ಆ ಪ್ರಾಣಿಯ ಹಾಗೆ ಮಾಡಬಾರ್ದು. ಉತ್ತರಿಸಿ ಬರುವುದು ದುಃಖ. ದುಃಖ. ರಾಯರೇ, ಎಲ್ಲ ತರಕಾರಿಗಳು ಕಣ್ಣಿಗೆ ನೋಡುವುದಕ್ಕೆ ಮಾತ್ರ, ಮತ್ತೆ ಕೈ ಹಾಕ್ಲಿಕ್ಕಿಲ್ಲ. ರೋಗ ಬಾಧೆ ಇಲ್ಲ. ರೋಗ ಎಲ್ಲಿಗೆ? ಅಲ್ಲ, ಬೆಳೆಗೆ ಏನಾಯ್ತು? ಬೆಳೆಗೆ ನಮಗೆ ರೋಗ ಇಲ್ಲ, ಇನ್ನು ಬೆಳೆಗೆ ಎಲ್ಲಿಲ್ಲ. ಹಾಗಿದ್ರೆ ಏನಾಯ್ತು ಅಂತ ಕೇಳೋದು. ನಾನು ಆಲೋಚನೆ ಮಾಡಿದೆ, ಏನಂತ? ಎಲ್ಲಾದರೂ ಕಳ್ಳರು ಕಾಕರು ಯಾರಾದ್ರೂ ಬರುವರೇ ಅಂತ. ನಮ್ಮ ನಾಡಿನಲ್ಲಿ ನಾನಿರುವಾಗ ಯಾವ ಕಳ್ಳರು ಬರಲಿಕ್ಕೆ ಸಾಧ್ಯವೇ? ಆಮೇಲೆ ನನಗೆ ಸಮಸ್ಯೆ ಇದ್ದದ್ದು ಕಾಕರದ್ದು. ಕಳ್ಳರನ್ನಾದ್ರೂ ಸುಧಾರಿಸಿಕೊಳ್ಬಹುದು, ಕಾಕರನ್ನು ಸುಧಾರಿಸಲಿಕ್ಕೆ ಸ್ವಲ್ಪ ಕಷ್ಟ. ಅಯ್ಯೋ ದೇವ, ಕಳ್ಳರಾದ್ರೂ ಆದೀತು, ಕಾಕರಾಗ್ಲಿಕ್ಕೆ ಅದು ಕಾಕರದ್ದು ಬದಲು. ಸರಿ, ಪೋಕರ ಅಂತ ನೋಡಿದೆ. ಪೋಕರು ಅಲ್ಲ, ಅವರು ಅಲ್ಲ. ಹಾಗಿದ್ರೆ ಈ ಸಮಸ್ಯೆ ಇರುವಂತ ಹಿಂದಿರುವ ಕೈ ಯಾವುದು? ಕಾಣದ ಕೈಯ ಕೈವಾಡ. ಅದೇ ಏನು? ಅದು ಗೊತ್ತಾಯ್ತು. ಅದು ಕಾಡಮೃಗಗಳ ಉಡಾಪೆ ತಾಳ. ಹೌದು. ಉಪ್ಪಟ್ಟಳ ಇರಬೇಕು. ಉಪ್ಪಳ. ಉಪ್ಪಟ್ಟಳ, ಉಪ್ಪದ್ರ, ಉಟ್ಟುಪಳ, ಉಪ್ಪಟ್ಟಳ ಬರುವುದಿಲ್ಲ. ಹೇಳುದು ಬೇಡ. ಬೇಡ. ಬಾಧೆ. ಅದೇ ಬಾಧೆ. ಕಾಡ ಮೃಗಗಳ ಬಾಧೆ. ನಮಗೊಂದು 3-4 ದಿವಸದಿಂದ ಬಾಧೆ. ಏನಾಯ್ತು? ಕಾಡ ಮೃಗಗಳ. ಹೌದಾ? ಯಾವುದೆಲ್ಲ? 1-2 ಅಲ್ಲ ರಾಯರು. ಯಾವುದು ಅಂತ ಹೇಳುದು? ಸಿಮ್ಮು. ಸಿಮ್ಮು ಯಾರು ಹೇಳಿದ್ದು? ಕಾಡಿನಲ್ಲಿ ಸಿಮ್ಮು ಇರುವುದೇ ಕಾಡಿನಲ್ಲಿ. ಮೃಗರ? ಹೌದಪ್ಪ. ಸಿಂಹ. ಹೌದಾ? ಹೌದು, ಕಾಡಿನಲ್ಲಿ. ಹೌದು. ಒಂದೇ ಒಂದು ಜೀವದ್ದು ಸಿಂಹ, ಪ್ರಥಮತವಾಗಿ ಬಂದದ್ದು ಜೀವದ್ದು ಸಿಂಹ. ಅದು ಜೀವವಿರುವ ಸಿಂಹವೇ ಬಂದು ನಾನು ಅದು ಒಂದೇ ಅಂತ ಭಾವಿಸಿದ್ದು. ಹಿಂದೆ ನೋಡ್ತೇನೆ, ಪಿಎಸ್ಎನ್ಎಲ್ ಸಿಂಹ, ಬೇರೆ ಬೇರೆ ಸಿಂಹ. ಬೇರೆ ಬೇರೆ ಸಿಂಹ ಬರುವಾಗ ನನಗೆ ಬಹಳ ಸಿಟ್ಟು ಬಂತು. ಇದನ್ನು ಹೀಗೆ ಮಾಡಿದಾಗಲಿಲ್ಲ, ಇದನ್ನು ಓಡಿಸುವಂತ ಭಾವಿಸಿದೆ. ಎಲ್ಲವರು ಸೇರಿ ಹಚ್ 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 ಹಚ್. ನಿಮ್ಮ ಭಾಷೆ? ಹೌದು. ಆದ್ರೆ ಸಿಂಹ ಹೋಗ್ಲಿಲ್ಲ. ಆಗ ಇಲ್ಲಿ ಸ್ವಲ್ಪ ಆ ಸುಡುಮದ್ದೆಲ್ಲ ಸುಟ್ಟಿದ್ರು. ಹೌದು. ಅದರಲ್ಲಿ 1-2 ದೊಡ್ಡದಿತ್ತು, ಅದನ್ನು ತೆಗೆದಿಟ್ಟಿದ್ದೆ.
ಬೇಕಾಗುತ್ತದೆ. ಪ್ರಾಣಿಗಳು ಬರುವಾಗ ಬೇಕಾಗ್ತದೆ. ತೆಗೆದೆ ಬೆಂಕಿ ಕೊಟ್ಟೆ ಡಖಾಮೋ ಆಗಲಾದ್ರೂ ಓಡಿರ್ಬೇಕು. ಓಡ್ತದ ಅಂತ ಭಾವಿಸಿದೆ. ಏನಾಯ್ತು? ಓಡುವುದಿಲ್ಲ. ಬಹುಶಃ ನಿಮ್ಮನ್ನು ಓಡಿಸುವಂತಹ ಯೋಜನೆ ಇರಬೇಕು. ಹೌದು. ಆಗ ನಾನೇ ಮತ್ತೆ ಹೇಳಿದೆ, ಏನು ಇನ್ನು ನಮಗೆ ಸಿಮ್ಮಿನ ಸಾವಾಸ ಬೇಡ, ಇಂಟ್ಯಾಕ್ಸ್ ಅಂತ ಹೇಳಿ. ನಿಮ್ಮವರ ಭಾಷೆ. ಹೌದು. ಇನ್ನು ಬೇಡ, ಇನ್ನು ಬೇಡ, ಇನ್ಸಾಕ್. ಇನ್ಸಾಕ್. ಹೌದು. ಹಾಗೆ ಸಿಂಹದ ಉಪದ. ಅದು ಸಿಂಹವನ್ನು ಮಾಡುವ ಅವಸ್ಥೆ ಹೇಳಿ ಪ್ರಯೋಜನ ಇಲ್ಲ. ಏನು ಮಾಡ್ತದ? ಅದು ನೇರವಾಗಿ ನಮ್ಮ ಕೊಟ್ಟಿಗೆಗೆ ಬರುವುದು. ಕೊಟ್ಟಿಗೆ ಮೂಡೆ ಅಲ್ಲ, ಮತ್ತೆ ದನವನ್ನು ಕಟ್ಟುವ ಪ್ರದೇಶ, ದನದ ಹಟ್ಟಿ. ಹಟ್ಟಿಗೆ ಬರುವುದು. ನಾನು ನಿನ್ನೆ ರಾತ್ರಿ ನನ್ನ ದನಕ್ಕೆ ಅಕ್ಕಚ್ಚಿಟ್ಟು ಬಂದಿದ್ದೇನೆ. ಬೆಳಿಗ್ಗೆ ಹೋಗಿ ನೋಡ್ತೇನೆ, ದನ ಅಕ್ಕಚ್ಚ ಕುಡಿತಾ ಉಂಟು. ಇನ್ನು ಕೆಚ್ಚಲಿಗೆ ಕೈ ಹಾಕಿ ಸ್ವಲ್ಪ ಕರಿಯುವ. ಸ್ವಲ್ಪ ನಿಂತು. ನೀವು ಇರುವುದು ಎಲ್ಲಿ? ನಾವು ಕಾಡಿನಲ್ಲಿ. ನೀವು ಅನ್ನ ಮಾಡ್ತೀರದು? ಇಲ್ಲ, ಬಿದಿರಾಕಿದ್ದು. ಮತ್ತೆ ಅಕ್ಕಚ್ಚಿ ಅದು ಗಡಿ ಪ್ರದೇಶಕ್ಕೆ ಬಂದು ಕೊಂಡೋಗುದು. ನಮ್ಮಲ್ಲಿ ಇಲ್ಲದಿದ್ರು ತೊಂದರೆ ಇಲ್ಲ. ಬೇರೆಯವರಿಂದ ಕೇಳಿ ಯಾರ್ಯಾರ ಮನೆಯಿಂದ ತಗೊಂಡೇ ಜೀವನ ತೆಗೆಯುವುದು. ಹಾಗೆ ಬೆಳಿಗ್ಗೆ ಹೋಗಿ ನೋಡ್ತೇನೆ, ದನ ಕಚ್ಚು ಕುಡಿತಾ ಉಂಟು. ಇನ್ನು ಸ್ವಲ್ಪ ಕೆಚ್ಚಲಿನಿಂದ ಹಾಲು ಕರೆಯುವಪ್ಪ ಅಂತ ಒಂದು ತಂಬಿಗೆ ಹಿಡ್ಕೊಂಡು ಕೆಚ್ಚಲಿಗೆ ಕೈ ಹಾಕ್ತೇನೆ. ಕೆಚ್ಚಲಿಲ್ಲ. ದನ ಅಕ್ಕಚ್ಚಿ ಅಕ್ಕಚ್ಚು ಕುಡಿತಾ ಉಂಟು. ಕೆಚ್ಚಲಿ ಕೈ ಹಾಕುವಾಗ ಕೆಚ್ಚಲಿಲ್ಲ. ಕೆಚ್ಚಲಿಲ್ಲ. ಅರ್ಧ ಭಾಗ ದನವೇ ಇಲ್ಲ. ಸಿಂಹ ಹರಿದುಕೊಂಡೋದ. ಚಿತ್ರ ಬಿಡಿಸಿ. ಮತ್ತೆ ದನವೇ ದನವನ್ನೇ. ಹೌದೌದು. ಅದು ಬಹಳ ತಲೆಯ ಸಿಂಹ. ಅದಕ್ಕೆ ಗೊತ್ತುಂಟು, ಅದು ತಲೆಯಿಂದ ತಿನ್ನುವುದಕ್ಕೆ ಪ್ರಾರಂಭಿಸಿದ್ರೆ ಅಕ್ಕಚ್ಚು ಮಾತ್ರ ಸಿಗುವುದಲ್ವಾ. ಅದಕ್ಕೆ ಕೆಚ್ಚಲಿಗೆ ಬಾಯಿ ಹಾಕಿದ್ದು. ಹಾಲು ಉಂಟಲ್ಲ, ಎಷ್ಟು ಲಾಭ ಉಂಟು. ಭಯಂಕರ ಸಿಂಹದ್ದು ತಲೆ. ಮತ್ತೆ ಆಯ್ತಾ, ಸಿಂಹದ್ದು ತೊಂದರೆ ಹೀಗಾಯ್ತು ರಾಯರೇ. ಆಮೇಲೆ ಮಂಗ ಬುದ್ಧಿ. ಮಾತಾಡುವಾಗ ಜಾಗ್ರತೆ ಮಾಡಿಕೋ. ಯಾಕೆ? ಮಂಗ ಬುದ್ಧಿದ್ದ ಹೇಗೆ ಹೇಳಿದ ನೀನು? ಯಾರಿಗೆ? ನನ್ನನ್ನು ತೋರಿಸಿ ಹೇಳ್ತಾ ಇದ್ದ. ನಾನಂತ ಮಗನೇ, ನಿಮಗೆ ಮಂಗನೆಂದು ನಾನು ಹೇಳಿದೆ. ಮತ್ತೆ ಹೇಳಿದ ನಿಜ ಅಲ್ವಾ? ಅದು ನಿಮ್ಮನ್ನು ನಾನು ಮಂಗ ಅಂತ ಹೇಳಿಯೇನು? ಮತ್ತೆ ಹೇಳಿದ್ದೇನು? ನಿಮ್ಮನ್ನು ನಾನು ಮಂಗ ಅಂತ, ನಿಮ್ಮನ್ನು ನಾನು ಮಂಗ ಅಂತ ಹೇಳಿದೆ. ಪದೇ ಪದೇ ಆ ಶಬ್ದ ಹೇಳಬೇಡ. ಹಾಗಲ್ಲ, ಅರ್ಥ ಕಲ್ಪಿಸಿ ಮಾತಾಡುದು ಬೇಡ ನೀನು. ಹಾಗಲ್ಲ. ಕಾಡಿನಿಂದ ಮಂಗಗಳು ಬಂದವು. ಮಂಗ ಬುದ್ಧಿ ಹೇಳುವಾಗ ಸರಿಯಾಗಿ ವಾಕ್ಯವನ್ನು ಹೇಳಬೇಕು. ಯಾವುದು? ಭಾವಾರ್ಥ ಸರಿ ಇರಬೇಕು. ಬಾಬಾ ಇದ್ದಾರೆ, ನನ್ನ ಭಾವನು ಇದ್ದಾರೆ, ನನ್ನ ಅಪ್ಪನ ಭಾವನು ಇದ್ದಾರೆ. ಹಾಗಲ್ಲ, ಅರ್ಥ ವ್ಯತ್ಯಾಸ ಆಗಿತ್ತು. ಹೌದ್ರೆ ಮಂಗ ಬಂದು ಕಂಗು ತೆಂಗು ಬಾಳೆ ಯಾವುದು ಇಲ್ಲ. ಆಗ ನನಗೆ ನೀವು ಹೇಳಿದ ಉಪಾಯ ಗೊತ್ತಾಯ್ತು. ಯಾವುದು? ಅವತ್ತೊಮ್ಮೆ ನೀವು ಹೇಳಿದ್ದೀರಿ, ಮಂಗ ಬರುವ ದಾರಿಯಲ್ಲಿ ಜೇಡಿ ಮಣ್ಣು ಇಡಬೇಕು 4 ದಿವಸ. ನಾನು ನಿಮಗೆ ಉಪಾಯ ಹೇಳಿದ್ದೆ. ನೀವು ಹೇಳಿದ್ದು ಅದನ್ನು ಸೂಚಿಸಿ ಕೊಟ್ಟದ್ದು ನಮ್ಮ ಅವರಿದ್ದಾರಲ್ಲ, ಕೃಷಿ ಇಲಾಖೆಯವರು. ಹಾಗೆ ಹೇಳಬೇಕು. ನಾನು ಬಂದು ಹೇಳಿದ್ದು ಅವರು ಹೇಳಿದ್ರು, ನೀವು ಹೇಳಿದಾಗ. ಹಾಗೆ 4 ದಿವಸ ಜೇಡಿ ಮಣ್ಣು ಇಟ್ಟೆ. ಸರಿ. ಮಂಗ ಬಂತು, ಅದನ್ನು ಹಚ್ಚಿಕೊಂಡು ಹೋಗ್ತದೆ. 5ನೇ ದಿವಸ ಮೆಣಸಿನ ಹುಡಿ ಇಡಬೇಕು, ಅದನ್ನು ಹಚ್ಚಿಕೊಂಡು ಹೋಗ್ತದೆ. ಹೋದ ಮಂಗ ಬರುವುದಿಲ್ಲ ಅಂತ ಅವರು ಹೇಳಿದ್ದಾರೆ. ನಾನು ಹಾಗೆ ಮಾಡಿದೆ. ಪರಿಣಾಮ ಏನಾಯ್ತು? 4 ದಿವಸ ಜೇಡಿ ಮಣ್ಣು ಇಟ್ಟೆ, ಅದನ್ನು ಹಚ್ಚಿಕೊಂಡು ಹೋಯಿತು. 5ನೇ ದಿವಸ ಮಂಗ ಬಂತು, ಮೆಣಸಿನ ಹುಡಿಯನ್ನು ಇಟ್ಟೆ. ಇನ್ನೇನು ಮುಖಕ್ಕೆ ಪೂಸಿಕೊಳ್ತದೆ ಅಂತ ನಾನು ಭಾವಿಸಿದ್ದು, ಅದನ್ನು ತನ್ನ ಜೋಳಿಗೆ ಹಾಕಿಕೊಂಡು ಮಂಗ ಓಡಿದ್ದೆ. ಮಂಗದ ಅವಸ್ಥೆ ಹೇಳಿ ಪ್ರಯೋಜನ ಇಲ್ಲ. ಮನೆಯಲ್ಲಿ ಸಾಂಬಾರ್ ಮಾಡುವುದಕ್ಕೆ ಮೆಣಸಿನ ಹುಡಿ ಮೆಣಸಿನ ಹುಡಿ ಇಲ್ಲ ಅಂತ ನೀವು ಯಾವಾಗಲೂ ದುಃಖಿಸ್ತಾ ಇರೋದು. ಮಂಗನಿಗೆ ಮೆಣಸಿನ ಹುಡಿಯ ಪಾಪ. ನಾನು ಮತ್ತೆ ನನಗೆ ಒಂದು ಕರುಣೆ, ಯಾಕಂದ್ರೆ ನಮಗೆ ಆದ್ರೆ ನೀವು ಕೊಡ್ತೀರಿ, ಹೃದಯ ವಿಶಾಲವಾದ. ಮತ್ತೆ ನಮಗೆ ಆದ್ರೆ ನೀವು ಕೊಡ್ತೀರಿ, ಮಂಗನಿಗೆ ಯಾರು ಕೊಡ್ತಾರೆ? ಆದ್ರಿಂದ ಮೆಣಸಿನ ಹುಡಿಯನ್ನು ಬಿಟ್ಟೆ. ಹೌದು. ಆಮೇಲೆ ರಾಯರೇ, ನಮ್ಮ ಮನೆಯ ಹಿಂದೆ ಒಂದು ಕರಡ ಬೆಳೆದಿತ್ತು. ಕರಡ ಅಂದ್ರೆ ಪೊದಲು. ಅದರಲ್ಲಿ ಒಂದು ಕರಡಿ ಅವಿತು ಕೂತಿತ್ತು. ಹೌದು, ಕರಡಿ. ಆ ಕರಡಿ ಜೊತೆ ಉರುಳಕ್ಕೆ ಹೋಗ್ಬಿಟ್ಟು ನನ್ನ ತಮ್ಮ ತಿಮ್ಮ ಕಣ್ಣೆರಡು ಕಲ್ಕೊಂಡು ಕುರುಡು ಮಾಡ್ಕೊಂಡು ಬಂದವನೇ. ಕರಡಿಯ ಬಾಧೆ. ಹೌದಾ? ನೀನೇನೋ ಮಾಡಿಲ್ಲ. ನಾನು ಹೋದೆ, ನನ್ನ ತಮ್ಮನ ಕಣ್ಣನ್ನು ತೆಗೆದಂತಹ ಕರಡಿಯೇ, ನಿನ್ನನ್ನು ಬಿಡಲಾರೆ, ನಿನ್ನನ್ನು ಕೊಲ್ಲುವೆ ಎಂದು ಘೋರವಾದ ಪ್ರತಿಜ್ಞೆ. ಕೊಳ್ಳುವುದಲ್ಲ, ಕೊಲ್ಲುವೆ. ಸರಿಯಾಗಬೇಕು. ಅದೇ ಕೊಲ್ಲುವೆ. ನಾನು ಕೊಲ್ಲುವೆ. ಹಾಗೆ ನಾನು ನೇರವಾಗಿ ಆ ಗಂಡು ಕರಡಿಯನ್ನು ಕೊಲ್ತೇನೆ ಅಂತ ಹೀಗೆ ಮುಂದೆ ಹೋಗ್ತೇನೆ.
ನೋಡ್ತೇನೆ ರಾಯರೇ. ಕರಡಿಯಲ್ಲಿ ಗಂಡು ಹೆಣ್ಣು ಹೇಗೆ ಗೊತ್ತಾಗ್ತದೆ? ಅದು ಗೊತ್ತಾಗ್ತದೆ, ಅದು ಬಹಳ ಚಂದ. ಹೇಗೆ ಚಂದ ಹೇಗೆ? ಅದು ಅದು ನೀರು ಹರಿತಾ ಇರ್ತದಲ್ಲ, ಅಲ್ಲಿ ಸುಮ್ಮನೆ ಹೆಚ್ಚು ಹೊತ್ತು ಕೂತ್ಕೊಂಡಿದ್ರೆ ಅದು ಹೆಣ್ಣು ಕರಡಿ. ಅದರ ಸೌಂದರ್ಯವನ್ನು ಕನ್ನಡಿಯಲ್ಲಿ ನೋಡಿ. ಸರಿ, ಅದು ಹೆಣ್ಣು ಕರಡಿ. ಸುಮ್ಮನೆ ಕಾಲ ಮೇಲೆ ಕಾಲ ಹಾಕಿಕೊಂಡು ತಲೆಗೆ ಕೈ ಇಟ್ಟು ಕೂತ್ರೆ ಅದು ಗಂಡು ಕರಡಿ. ಸಾಲ ಮಾಡಿದ್ದಾರೆ ಪಾಪ, ಅದಕ್ಕೆ ಸಮಸ್ಯೆ ಯಾವ. ಹಾಗೆ ನಾನು ಆ ಗಂಡು ಕರಡಿಯನ್ನು ಕೊಲ್ಲುವುದು ಅಂತ ಮುಂದಾಗಿ ಹೀಗೆ ನೋಡ್ತೇನೆ, ಒಂದು ಹೆಣ್ಣು ಕರಡಿ ನನಗೆ ಅಂದಾಜು ಮಾಡ್ತಾ ಉಂಟು. ಬಹುಶಃ ಅದು ಭಾವಿಸಿರ್ಬೇಕು ಇದು ಕರಡಿ ಆಗಿರಲ್ಲ. ಹೌದೌದೌದು. ಹಾಗೆ ಆಮೇಲೆ ಆಣೆ ರಾಯ. ಆಣೆ ಒಂದಾಣೆ ಅಲ್ಲ, ಎರಡಾಣೆ ಅಲ್ಲ, 10 ಆಣೆ ಅಲ್ಲ, 25 ಆಣೆ ಅಲ್ಲ, 75 ಆಣೆ. ಅಲ್ಲಿಗೆ ಒಂದು ರೂಪಾಯಿ ತೋಟ. ಆನೆಗಳು ಹೌದು, ನೀವು ಹೇಳಿದ್ದೀರಲ್ಲ ಆನೆಗಳನ್ನು ಹಿಡಿಯುವ ಕೆಟ್ಟ ವಿಧಾನ. ಹೌದು, ಹಾಗೆ ಮಾಡಿದ್ದು. ದೊಡ್ಡ ಹೊಂಡ ತೆಗೆದೆ, ಅದರ ಮೇಲೆ ತಲೆಗೆರೆಗಳನ್ನೆಲ್ಲ ಮುಚ್ಚಿದೆ. ಇನ್ನೇನು ಮರು ದಿವಸ ಬೆಳಿಗ್ಗೆ ಹೋಗಿ ಒಂದು ಆನೆ ಆದ್ರೂ ಅದರಲ್ಲಿ ಬಿದ್ದಿರ್ತದೆ ಅಂತ ಹೋಗಿ ನೋಡ್ತೇನೆ, ನನ್ನ ಅಜ್ಜಿ ಅದರೊಳಗಿದ್ದಾರೆ. ಆನೆ ಮೊದಲು ಅಜ್ಜಿ ಬಿದ್ದದ್ದು. ಹೌದಪ್ಪ, ಹೌದಾ? ಅವಳು ರಾತ್ರಿ ಎದ್ದು ಯಾಕೆ ಹೋಗಿದ್ದಾಳು ಯಾರಿಗೆ ಗೊತ್ತಪ್ಪ. ಒಂದು ಹೇಳಬಹುದು, ಈ ರೀತಿ ವ್ಯವಸ್ಥೆ ಆಗಿದೆ. ಸುತ್ತಮುತ್ತ ಹೋಗುವಾಗ ಜಾಗರೂಕತೆಯಿಂದ ಹೋಗಬೇಕು. ಯಾರೊಂದು ಸೂಚನೆ ಕೊಟ್ಟಿದ್ರೆ ಪಾಪ. ಯಾರಲ್ಲಿ ಆದ್ರೂ ಹೇಳ್ಬಹುದು, ಮುದುಕರಲ್ಲಿ ಹೇಳಬಾರದು. ಮಾಡಬೇಡಿ ಅಂತ ಅದನ್ನೇ ಮಾಡು. ಅದನ್ನೇ ಮಾಡುದು. ಬೇಕು ಅಂತ ಹೇಳಿದ್ದನ್ನು ಬೇಡ ಅಂತ ಹೇಳುದು. ನಮ್ಮ ಕಾಲದಲ್ಲಿ ಹಾಗಿರ್ಲಿಲ್ಲಪ್ಪ. ಇವರ ಕಾಲದಲ್ಲಿ ಅಂತ ಡಂಬಟಗ ಇದ್ದಾರೆ. ಆದ್ರಿಂದ ಈ ವೃದ್ಧರ ಬಗ್ಗೆ ಅಷ್ಟು ಅಸಡ್ಡೆ ಮಾಡಬಾರ್ದು. ಇಲ್ಲ, ನಮಗೂ ಆ ವೃದ್ಧಾಪ್ಯ ಬಾಧಿಸುವಾಗ ನಾವು ಎಷ್ಟು ಚೋರ್ಕು ಮಾಡುತ್ತೇವೆ. ನನಗೆ ಆ ಬಗ್ಗೆ ತಲೆಬಿಸಿಯೇ ಇಲ್ಲ. ಅಷ್ಟು ಕಾಲ ಬದುಕುವುದಿಲ್ಲ. ಎಲ್ಲದು 40ಕ್ಕೆ ಸೀಮಿತ, ಅದರ ಮೇಲೆ ಹೋಗುದಿಲ್ಲ. ಮೊನ್ನೆ ಒಂದಲ್ಲ 2 ಸಲ ಹೋಗಿ ಹೀಗೆ ಮಾಡಿ ಬಂದರು. ಬರೆಯುವ ಬರ್ದಿದ್ದಾರೆ, 50 ಅಲ್ಲ 80 ಆದ್ರೂ ಇರ್ತಿ. ಇಲ್ಲ, ನೀನು ತಗೊಂಡದ್ದು ಹೆಚ್ಚಾಗಿದೆ ಮಗ, ಸಂದಾಯ ಮಾಡಿ ಬಾ ಅಂತ ಕಲಿಸಿದ್ದಾರೆ. ಜಾಗ್ರತೆ ಮಾಡಿದ್ದು ಆಯ್ತಲ್ಲ. ಇದು ಕೆಳಗಿನ ಉಪದ್ರ ಆಯ್ತು. ಇನ್ನು ಮೇಲಿಂದ ಹಾರಾಡಿಯಿಂದ ಹಾರಾಡಿ ಪಕ್ಷಿಗಳು, ಕ್ಷಿಪಿಕಿಗಳು, ಪಕ್ಷಿಗಳು, ಪಿಕ್ಕಿಗಳು, ಪಕ್ಷಿಗಳು, ಕಿಪ್ಪಿಗಳು, ಆ ಕುಪ್ಪಿಗಳು. ವಿಷಯ ಬೇಡ, ಎಷ್ಟು ಬಾರಿ ಹೇಳಿದ್ದೇನೆ. ಅಕ್ಕಿ ಪಕ್ಕಿಗಳು, ಆ ದೊಡ್ಡಕ್ಕಿ, ಸಣ್ಣಕ್ಕಿ, ಬೆಳ್ತಕ್ಕಿ, ಕುಚಿಲಕ್ಕಿ, ಮಂಡಕ್ಕಿ. ಅದು ನಾವೇ ಹೆಸರಿಟ್ಟದ್ದು. ಹೇಗೆ ನಮ್ಮವರಿಗೆ ಗೊತ್ತಾಗುವುದಕ್ಕೆ. ಸಣ್ಣ ಜಾತಿಯ ಹಕ್ಕಿಗೆ ಸಣ್ಣಕ್ಕಿ, ದೊಡ್ಡ ಜಾತಿಯ ಹಕ್ಕಿಗೆ ದೊಡ್ಡಕ್ಕಿ, ಮೈಯಲ್ಲಿ ಕುಚ್ಚಿ ಇರುವುದು ಕುಚ್ಚಿಲಕ್ಕಿ, ಬೆಳ್ಳಗಿರುವುದು ಬೆಳ್ತಕ್ಕಿ, ಮಂಡೆ ದೊಡ್ಡದು ಸರ್ರ ಸಣ್ಣದು ಅದು ಮಂಡಕ್ಕಿ. ಆಮೇಲೆ ಈ ಸಲ 2 ಹೊಸ್ತು ಬಂದಿದೆ. ನಕ್ಕಿರನ್ ಪಕ್ಕಿ ಸೇತು ಕೋಳಿ. ನಕ್ಕಿರನ್ ಪಕ್ಕಿ ಸೇತು ಕೋಳಿ. ಅದು ನಕ್ಕುವುದು ಮಾತ್ರ, ತಿನ್ನುವುದಿಲ್ಲ. ಅದಕ್ಕೆ ನಕ್ಕುವ ವೀರ ನಕ್ಕಿರನ್ ಪಕ್ಕಿ. ಒಳ್ಳೆ. ಆಮೇಲೆ ಒಂದು ಸೇತು ಕೋಳಿ, ಅದು ಬಾತುಕೋಳಿ. ಆಗಿ ಉದ್ದ ಬೆಳೆಯುವುದಿಲ್ಲ, ಅಡ್ಡ ಬೆಳೆಯುವುದು. ಹೌದು, ಬಾತುಕೋಳಿ ಉದ್ದ ಬೆಳೆಯುವುದಲ್ಲ, ಇದು ಹಾಗಲ್ಲ. ಇದು ಸೇತುವೆಯಾಗಿ ಅಡ್ಡ ಬೆಳೆಯುವುದು. ಹೌದು, ಹಾಗೆ. ಆಮೇಲೆ ಗಂಡ ಬೇರೆ ಉಂಡ. ಗಂಡ ಬೇರೆ. ನೀವು ಯಾಕೆ ಅದನ್ನೆಲ್ಲ ತಿನ್ನುವುದು? ಬರುವಾಗ ವಾತಾವರಣ, ನೀನು ಬರುವಾಗ ಎಲ್ಲ ಒಟ್ಟಿಗೆ ಬಂದಿದೆ. ನೀವು ಇಲ್ಲಿ ಅಷ್ಟು ಹೇಳ್ತಿರಲ್ಲ ರಾಯರೇ, ನನ್ನ ಮನೆಯಲ್ಲಿ ನೋಡ್ಬೇಕು ನುಸಿಗಳ ಉಪದ್ರ. ಅಯ್ಯೋ ದೇವ, ನುಸಿಗಳು. ಅದು ಕೂಡ ಗಂಡಾದ್ರೂ ತೊಂದರೆ ಇಲ್ಲ, ಗರ್ಭಿಣಿ ನುಸಿಗಳು. ನಿನ್ನ ಸಂಶೋಧನೆಗೆ ಕೊಡಬೇಕು. ಗರ್ಭಿಣಿ ನುಸಿಗಳು ಹೇಗೆ? ಗರ್ಭಿಣಿ ನುಸಿಯನ್ನು ಹುಡುಕುವುದಕ್ಕೆ ಬಹಳ ಸುಲಭ. ಹೇಗೆ? ನುಸಿ ತುಂಬಾ ಬರುವಾಗ ಒಂದು ಕಟ್ಟೆಯಲ್ಲಿ ಮಾವಿನ ಹಣ್ಣನ್ನು ಇಡಬೇಕು. ಯಾವುದು ಪ್ರಥಮತವಾಗಿ ಹೋಗಿ ಮಾವಿನ ಮೇಲೆ ಕೂತ್ಕೊಳ್ತದೆ ಅದಕ್ಕೆ ಬಾಯಕ್ಕೆ ಉಂಟು ಅಂತ ಅದು ಗರ್ಭಿಣಿ. ಒಳ್ಳೆ. ಹಾಗೆ ಬೆಳೆಸಿದ ಬೆಳೆ ಇಲ್ಲ, ರಕ್ತ ಹೀರಿದು ಬರ್ತದೆ. ಹೌದು, ರಕ್ತ ಹೀರಿ ಇಲ್ಲಿಯವರೆಗೆ ಆಗಿದ್ದೇನೆ. ಮಾಡಿದ ತರಕಾರಿ ಇಲ್ಲ, ಬದುಕುವುದಕ್ಕೆ ಕಷ್ಟ ಆಗಿದೆ. ಊರು ಬಿಟ್ಟು ಹೋಗುವ ಅಂತ ಹೇಳಿದ್ರೆ ನಿಮ್ಮಲ್ಲಿ ಹೇಳದೆ ಹೋಗುವ ಹಾಗಿಲ್ಲ. ನಮ್ಮನ್ನೊಂದು ಇಲ್ಲಿಂದ ಕಳಿಸಿಕೊಟ್ಟಿದ್ದಾರೆ. ಆಲಿಸಿದ್ದೇನೆ. ಯಾರು ಯೋಚಿಸುವಂತಹ ಅಗತ್ಯವೇ ಇಲ್ಲ. ಕೃಷಿಯನ್ನು ಮಾಡ್ತಾ ಇದ್ದವರು ನೀವು. ಹೌದು, ನಿಮ್ಮ ಬದುಕಿಗೆ ಆಧಾರವೇ ಅದು. ನಮಗೆ ಆಧಾರ ಇಲ್ಲ ರಾಯರು. ಎಲ್ಲಿಗೆ ಆಧಾರ ಇದ್ದದ್ದು ಒಂದು, ಅದರಲ್ಲೂ ನಮ್ಮ ಹೆಸರನ್ನು ತೆಗೆದಿದ್ದಾರೆ. ಯಾವಾಗ ಬರ್ತಾರೆ ಅಂತ ಗೊತ್ತಿಲ್ಲ. ನಿಮಗೆ ಆಧಾರ
ಬೇಕು ಎನ್ನುವಂತಹ ನೆಲೆಯಲ್ಲಿ ಅದನ್ನು ವ್ಯವಸ್ಥೆ ಮಾಡಿಕೊಟ್ಟವ ನಾನು. ಹೌದಪ್ಪ, ಆಧಾರ ಎಲ್ಲದಕ್ಕೂ ಬೇಕು, ನಮ್ಮಲ್ಲಿಲ್ಲಲ್ಲ. ಸರಿ, ಹಾಗಿದ್ರೆ ಕೃಷಿಗಳಿಗೆ ಮೃಗಗಳ ಬಾಧೆ ಬಾಧೆ ಯೋಚಿಸಬೇಡಿ. ಆಯ್ತು, ನಾನಿದ್ದೆ, ನೀವಿದ್ದೀರಿ. ಹೌದು, ದಾರಿ ನಾನು ತೋರಿಸ್ತೇನೆ. ಹೌದು ಹೌದು. ಹಣ ಮಾಡುವುದಕ್ಕೆ ಹಾ. ಮೃಗಗಳ ಬೇಟೆಯನ್ನು ಆಡಬೇಕು ತಾನೇ. ಹೌದು. ನಡಿ.